ಪೂರ್ವ ಲಡಾಖ್ದ ಗಾಲ್ವಾನ್ ಪ್ರದೇಶಡು ಚೀನಾ ಸೈನಿಕರನ ಒಟ್ಟಿಗೆ ಸಂಘರ್ಷಡು ಹುತಾತ್ಮರಾಯಿನ ಭಾರತೀಯ ವೀರ ಯೋಧರಿಗೆ ಮಾಜಿ ಸೈನಿಕರನ ಸಂಘ ಅಬ್ಬಕ ವಲಯ ರಿಜಿಸ್ಟ್ರೇಟ್ ವತಿರ್ದು ಕೊಲ್ಲಿದ ಕಚೇರಿಡು ಗುರುವಾರ ನಮನ ಸಂದಾಯರು. ಮಾಜಿ ಸೈನಿಕರ ಸಂಘ ಅಬ್ಬಕ ವಲಯದ ಅಧ್ಯಕ್ಷರು ವಕೀಲರು ಕೆಸಿ ನಾರಾಯಣ್ ಪಾತಿರೊಂದು ಗಡಿ ಪ್ರದೇಶಡು ರಡ್ಡು ರಾಷ್ಟ್ರಲ ಗುಂಡು ರಾಪಾಯರ ಇಚ್ಚಿ ಪಂಪಿನ ಒಪ್ಪಂದಲು ಉಂಡು. ಆಂಡಲ ಚೀನಾದಕ್ಲು ಕರ್ಬದ ಸಲಾಕೆಗೂ ಮುಳ್ಳು ವೈರ್ಲೈನ್ ಸುತ್ತುದು ತಯಾರಾದ ಬತ್ತದು ನಮ್ಮ ಸೈನಿಕರನ್ ಕೇಳ್ತೇರು. ಆಂಡಲ ನಮ್ಮ ಸೈನಿಕರು ಒವ್ವೇ ತಯಾರಿ ಇಚ್ಚಾಂದೆಲ್ಲ ಅಕ್ಲಿನ ಸೈನಿಕರನ್ ಕೇಳ್ತೇರು. ಇಂದು ನಮ್ಮ ಸೈನಿಕರನ ಧೈರ್ಯ. ಚೈನಾ ಕೊರೋನಾ ದಂಚಿನ ಸೀಕ್ಲೆನ್ ಪತ್ತೊಂದು ಮಾತಿರೆಗ್ಲ ಉಪದ್ರ ಕೊರೊಂದುಂಡು. ಅಂಚಾದ್ ಮಾತೆರ್ಲ ಭಾರತಗ ಬತ್ತದು ತಂಕ್ಲೆ ಹೂಡಿಕೆ ಮಲ್ಪೆರೆ ಇಚ್ಛಿಸಾವಂದುಲ್ಲೇರು. ಇನ್ನೇನು ಸಹಿ ಸಂದಿನ ಚೀನಾ ಇಂಚಿತ್ತಿ ಅಡ್ಡ ಸಾದಿಡು ಭಾರತಗೂ ಉಪದ್ರ ಕೊರೊಂದುಂಡು ಪಂಡದು ಚೀನಾದ ಕುತಂತ್ರಗ ಬಲಿಯಾದು ಹುತಾತ್ಮರಾಯಿನ ನಮ್ಮ ವೀರ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸಾಯರು. ಭಾರತ ಮತ್ತು ಚೀನಾ ನಡುವೆ ಗಾಲ್ವಾನ್ ವ್ಯಾಲಿ ಪ್ರದೇಶದಲ್ಲಿ 16ನೇ ತಾರೀಕು ಆಗಿರುವ ಗಲಭೆಯಲ್ಲಿ ಒಬ್ಬರು ಕರ್ನಲ್ ಸಮೇತ 20 ಜನ ಸಾವನ್ನಪ್ಪಿದ್ದಾರೆ. 1993ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಒಂದು 5-6 ಒಪ್ಪಂದಗಳು ಇಷ್ಟುವರೆಗೆ ನಡೆದಿದೆ. ಈ ಒಪ್ಪಂದಗಳಲ್ಲಿ ಒಂದು ಒಪ್ಪಂದ ಏನು ಅಂತ ಹೇಳಿದ್ರೆ, ಗಡಿ ಪ್ರದೇಶದಲ್ಲಿ 2 ರಾಷ್ಟ್ರಗಳು ಗುಂಡಿನ ದಾಳಿಯನ್ನು ನಡೆಸಬಾರದು. ಈ 16ನೇ ತಾರೀಕು ಈ ಗಲಭೆ ನಡೆದ ಕೂಡಲೇ ಕೆಲವರು ಹೇಳ್ತಾ ಇದ್ರು, ಯಾಕೆ ನಮ್ಮವರು ಗುಂಡಿನ ದಾಳಿ ಮಾಡಲಿಲ್ಲ? ಹಲವಾರು ವರ್ಷ 45 ವರ್ಷಗಳಿಂದ ಆ ಥರ ಯಾವುದೋ ಒಂದು ಅನುಭವ ಗಡಿ ರೇಖೆಯಲ್ಲಿ ನಡೆಯಲಿಲ್ಲ. ಆದರೆ ಈ ಒಪ್ಪಂದಗಳಿಂದ ಆಗಿ ಆ ಥರ 2 ರಾಷ್ಟ್ರಗಳು ಒಪ್ಪಿಕೊಂಡಿದ್ದರು. ಅವತ್ತಿನ ದಿವಸ ಗುಂಡಿನ ದಾಳಿ ನಡೆಸಬಾರದು ಅಂದಿರುವ ಉದ್ದೇಶದಿಂದ ಒಂದು ಆ ಒಪ್ಪಿಗೆಯನ್ನು ತಿರಸ್ಕರಿಸಬಾರದು ಅಂದಿರುವ ಒಂದು ಉದ್ದೇಶದಿಂದ ಚೀನಾದವರು ಕಬ್ಬಿಣ ದೊಣ್ಣೆದ ಮೇಲೆ ಮೊಳಗಳನ್ನು ಚುಚ್ಚಿ ಕಂಬಿಗಳನ್ನು ಕಟ್ಟಿ
ಅವರು ತಯಾರಾಗಿ ಬಂದಿದ್ದರು. ನಮ್ಮವರು ಆ ಥರ ತಯಾರಾಗಿರಲಿಲ್ಲ. ಬಂದು ನಮ್ಮವರನ್ನು ಹೊಡೆದು ಸಾಯಿಸಿದ್ದಾರೆ. ಜೊತೆಯಲ್ಲಿ ನಮ್ಮ ಸೈನಿಕರು ಚೀನಾದವರು 35 ಜನರನ್ನು ಸಾಯಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಜನಗಳು ಯಾವುದೋ ಒಂದು ತಯಾರಿ ಇಲ್ಲದೆ ಕೂಡ ಹೋಗಿ ಸುಮಾರು ನಮಗಿಂತೂ ಜಾಸ್ತಿ ಜನರನ್ನು ಸಾಯಿಸಿ ಬಂದಿದ್ದಾರೆ. ಅದು ನಮ್ಮ ಸೈನಿಕರ ಧೈರ್ಯ. ಇದಕ್ಕೆಲ್ಲ ಕಾರಣವೇನು? ಒಂದು 2-3 ಕಾರಣಗಳಿದೆ. ಒಂದು ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಕೊರೋನಾ ವೈರಸ್ ಚೀನಾದ ವುಹಾನಲ್ಲಿ ಶುರು ಆದ ಮೇಲೆ ಆ ವೈರಸ್ಸನ್ನು ಒಂದು 3-4 ತಿಂಗಳವರೆಗೆ ಅವರು ಮುಚ್ಚಿಟ್ಟಿದರು. ಆಮೇಲೆ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ ಹೇಳಿದ ಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಏನು ಅಂತ ಹೇಳಿದ್ರೆ, ಇದು ಹರಡುವ ರೋಗ ಅಲ್ಲ. ಆಮೇಲೆ ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು ಇದು ಯಾವ ಥರ ರೋಗ, ಯಾವ ರೀತಿಯಲ್ಲಿ ಇದನ್ನು ಚೈನಾ ಮುಚ್ಚಿಟ್ಟುಕೊಂಡಿದ್ದರು ಅಂತ. ಈ ಸಂದರ್ಭದಲ್ಲಿ ಗುಳ್ಳನರಿಗಳ ರೀತಿಯಲ್ಲಿರುವ ಈ ಚೀನಾದವರ ಮನಸ್ಸು ಈ ರೀತಿಯಲ್ಲಿಂದ ಎಲ್ಲ ರಾಷ್ಟ್ರಗಳಿಗೂ ಗೊತ್ತಾದ ಮೇಲೆ ಅಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ರಾಷ್ಟ್ರಗಳು ಹೂಡಿಕೆ ಮಾಡಿದ್ದಾರೆ ಚೀನಾದಲ್ಲಿ. ಆ ಹೂಡಿಕೆಯನ್ನೆಲ್ಲ ವಾಪಸ್ ತಗೊಂಡು ಈಗ ಅಲ್ಲಿಂದ ಎಲ್ಲರೂ ಕಾಲು ಕಿತ್ತಾ ಇದ್ದಾರೆ. ಹಾಗೆ ಅವರು ನಮ್ಮ ಭಾರತದಲ್ಲಿ ಭಾರತ ಸೇಫ್ ಕಂಟ್ರಿ ಅಂತ ಹೇಳಿ ಎಲ್ಲರೂ ಇಲ್ಲಿಗೆ ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ತಯಾರಾಗ್ತಾ ಇದ್ದಾರೆ. ನಾವು ಭಾರತೀಯರು ಶಾಂತಿ ಪ್ರಿಯರು. ಹಾಗೆ ಇದನ್ನು ಕೂಡ ಎಲ್ಲ ರಾಷ್ಟ್ರಗಳಿಗೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಇಲ್ಲಿಯೇ ಹೂಡಿಕೆ ಮಾಡ್ತಾ ಇರೋದು ಚೀನಾದಿಂದ ತಂದು ಇಲ್ಲಿ ಮಾಡ್ತಾ ಇರುವಾಗ ಅವರಿಗೆ ಸಹಿಸ್ತಾ ಇಲ್ಲ. ಇದು 2ನೇದು. 3ನೇದು, ಭಾರತ ಚೀನಾದಲ್ಲಿ ಮಾಡಿರುವ ವಸ್ತುಗಳನ್ನು ಈಗ ಭಾರತೀಯರು ತಿರಸ್ಕರಿಸ್ತಾ ಇದ್ದಾರೆ. ನಮ್ಮ ರಾಷ್ಟ್ರ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಅಂತೇಳಿ ಆಗೋದಿಲ್ಲ. ಯಾಕಂದರೆ ಅಂತಾರಾಷ್ಟ್ರೀಯ ವಿಪಣಿಯಲ್ಲಿ ಏನು ಒಪ್ಪಂದಗಳಿದೆ ಅದನ್ನು ನಾವು ಸ್ವೀಕರಿಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಭಾರತೀಯರೇ ಅದನ್ನು ತಿರಸ್ಕರಿಸ್ತಾ ಇದ್ದೀವಿ. ಅದೊಂದು 3ನೇ ಕಾರಣ. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ಭಾರತ ಅಷ್ಟು ಸೇಫ್ ಅಲ್ಲ ಅಂದಿರುವ ಆ ಒಂದು ಮಾತು ಇಡೀ ಪ್ರಪಂಚಕ್ಕೆ ತಿಳಿಸಿಕೊಡ್ಬೇಕು ಅಂದಿರೋ ನಿಟ್ಟಿನಲ್ಲಿ ನೇಪಾಳ ಒಂದು ಕಡೆ, ಈ ಕಡೆ ಪಾಕಿಸ್ತಾನನ್ನೆಲ್ಲ ಒಟ್ಟುಗೂಡಿಸಿ ಅವ್ರನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಇವರು ಮಾಡ್ತಾ ಇರೋ ಒಂದು ಕುತಂತ್ರ ಮಾತ್ರ ಇದು. ಇದರಲ್ಲಿ ಅವರು ಸಕ್ಸಸ್ ಆಗೋದಿಲ್ಲ ಅಂದಿರೋ ಸ್ಪಷ್ಟವಾಗುತ್ತೆ. ಯಾಕಂತೇಳಿದರೆ ಪಾಕಿಸ್ತಾನ ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಮೋದಿ ಸರ್ಕಾರ ಹೇಗೆ ಅದಕ್ಕೆ ತಿರುಗೇಟು ಕೊಟ್ಟಿದ್ದು ಅದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅದೇ ರೀತಿಯಲ್ಲಿ ಚೀನಾ ಜೊತೆಯಲ್ಲಿಯೂ ಕಾಲ ಕೂಡಿ ಬಂದಿದೆ. ಅದಕ್ಕೆ ಸಮಯ ಸಂದರ್ಭವನ್ನು ನೋಡಿ ಮೋದಿ ಸರ್ಕಾರ ಅದಕ್ಕೆ ದಿಟ್ಟ ಉತ್ತರ ಕೊಡ್ತಾರೆ ಅಂತಿರೋದನ್ನ ಭರವಸೆ ನಮಗಿದೆ. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರ ಅಬ್ಬಕ್ಕ ವಲಯ ಇದರ ವತಿಯಿಂದ ಎಲ್ಲ ಹುತಾತ್ಮರಿಗೂ ಒಂದು ಶ್ರದ್ಧಾಂಜಲಿಯನ್ನು ಏರ್ಪಡಿಸಲಾಗಿದೆ. ಇದರಲ್ಲಿ ವೀರ ಮರಣ ಹೊಂದಿರುವ ಎಲ್ಲ ಸೈನಿಕರಿಗೂ ಅವರಿಗೆ ಆ ದೇವರು ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ ಎಂದು ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಅವರ ಕುಟುಂಬದವರಿಗೂ ಕೂಡ ಈ ಒಂದು ತುಂಬಲಾರದ ನಷ್ಟವನ್ನು ಸಹಿಸಲಿಕ್ಕಿರುವ ಶಕ್ತಿ ದೇವರು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸಿಕೊಳ್ತಾರೆ. ಉಪಾಧ್ಯಕ್ಷರು ಶ್ರೀ ಸಿದ್ಧಾರ್ಥ್ ಕುಂಪಲ, ಜೊತೆ ಕಾರ್ಯದರ್ಶಿ ಶ್ರೀ ಗೋಪಿನಾಥ್ ಕುಂಪಲ, ಸತೀಶ್ ಉಜ್ಜೋಡಿ, ಕೃಷ್ಣ ಪೂಜಾರಿ, ಕೃಷ್ಣ ಬಿಎಂ, ವೆಂಕಟೇಶ್ ಎಸ್ಎಸ್, ವಿಜಯನ್ ಇಂಚಿತಿ ಪ್ರಮುಖರು ಮುತಾಕಿಡುತ್ತೊಂದು ವೀರ ಯೋಧರಿಗೂ ಶ್ರದ್ಧಾಂಜಲಿ ಅರ್ಪಿಸಿದರು. ಮಾಜಿ ಸೈನಿಕರ ಸಂಘ ಅಬ್ಬಕ ವಲಯದ ಪ್ರಧಾನ ಕಾರ್ಯದರ್ಶಿ ಶ್ರೀ ವೆಂಕಟೇಶ್ ಕುಂಪಲ ಎತ್ಕೊಂಡರು. ಮಾಜಿ ಸೈನಿಕರ ಸಂಘ ಅಬ್ಬಕ ವಲಯ ಇದರ ವತಿಯಿಂದ ಇವತ್ತು ನಾವು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಭಾರತ ಚೀನಾದ ಗಡಿಯಲ್ಲಿ ಮೊನ್ನೆ ಜೂನ್ 15 ತಾರೀಕಿನಂದು ರಾತ್ರಿ
ನಡೆದಂತಹ ಘಟನೆ ಲಡಾಖ್ನ ಗಲ್ವಾನ್ ವ್ಯಾಲಿಯಲ್ಲಿ ದೈಹಿಕ ಸಂಘರ್ಷದಿಂದ ನಮ್ಮ ಗಡಿ ಘರ್ಷಣೆಯಿಂದ ನಮ್ಮ ಭಾರತದ ಯೋಧರು, ಅದರಲ್ಲಿ ಒಬ್ಬರು ಸೇನಾಧಿಕಾರಿ ಹಾಗೂ 20 ಯೋಧರು ಪ್ರಾಣವನ್ನು ಅಪ್ಪಿದ್ದಾರೆ. ಅವರಿಗೆ ನಾವು ಈ ಶ್ರದ್ಧಾಂಜಲಿ ಸಭೆಯನ್ನು ನಮ್ಮ ಕಚೇರಿ ಮುಖಾಂತರ ನಾವು ನಡೆಸುತ್ತಿದ್ದೇವೆ. ಈ ಒಂದು ಸಭೆಯಲ್ಲಿ ನಮ್ಮ ಮಾಜಿ ಸೈನಿಕರ ಸಂಪರ್ಕ ವಲಯದ ಅಧ್ಯಕ್ಷರಾದ KC ನಾರಾಯಣ್ ಸರ್ ನಮ್ಮ ಜೊತೆ ಇದ್ದಾರೆ, ಹಾಗೂ ಉಪಾಧ್ಯಕ್ಷರಾದ ಸಿದ್ಧಾರ್ಥನವರು ನಮ್ಮ ಜೊತೆ ಇದ್ದಾರೆ, ಹಾಗೂ ಜೊತೆ ಕಾರ್ಯದರ್ಶಿಯಾದ ಗೋಪಿನಾಥ್ರವರು ನಮ್ಮ ಜೊತೆ ಇದ್ದಾರೆ, ಹಾಗೂ ಟ್ರೆಸರರಾದ ಸುಧಾಕರ್ ಅವರು, ವಿಜೇಂದ್ರ ಅವರು, ಹಾಗೂ ನಮ್ಮ ಕೃಷ್ಣಪ್ಪ ಪೂಜಾರಿ ಅವರು, ಸತೀಶ್ ಗುಜ್ಜೋಡಿ ಅವರು, ಹಾಗೂ ಕೃಷ್ಣ BM ರವರು ಎಲ್ಲರೂ ನಮ್ಮ ಜೊತೆ ಸೇರಿ ಇವತ್ತು ನಮ್ಮ ವೆಂಕಟೇಶ್ SS ರವರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಇವತ್ತೊಂದು ನಾವು ನೆನಪಿಸುವ ದಿನ, ನಮ್ಮ ಸೈನಿಕರ ಪ್ರಾಣ ತ್ಯಾಗವನ್ನು ನೆನಪಿಸುವಂತಹ ದಿನ. ಖಂಡಿತ ಅವರಿಗೆ ಅವರ ಫ್ಯಾಮಿಲಿಗೆ ಇದೊಂದು ಕಷ್ಟವನ್ನು ಭರಿಸುವಂತಹ ಒಂದು ಶಕ್ತಿ ದೇವರು ಕೊಡಲಿ. ಹಾಗೂ ಈ ಎಲ್ಲ ಸೈನಿಕರ ಜೊತೆ ನಾವು ಮಾಜಿ ಸೈನಿಕರು ಅವರ ಜೊತೆಗೆ ಇದ್ದೇವೆ ಎನ್ನುವಂತಹ ಒಂದು ಸಂದೇಶವನ್ನು ಈ ಮೂಲಕ ನಾವು ಕೊಡಲಿಕ್ಕೆ ಇಚ್ಛಿಸುತ್ತಿದ್ದೇವೆ. ಕೋಶಾಧಿಕಾರಿ ಶ್ರೀ ಸುಧಾಕರ್ ಕುಂಪಲ, ಸೊಲ್ಮೆಸಂದಾಯರು.